ಸಿದ್ದರಾಮಯ್ಯ ಸರ್ಕಾರ ನಿದ್ದೆಯಲ್ಲಿಲ್ಲ, ಬಿಜೆಪಿಯವರು ನಿದ್ದೆ ಬಂದ ಹಾಗೆ ನಟಿಸ್ತಾ ಇದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಿಜೆಪಿಯವರ ಟೀಕೆಗಳಿಗೆ ತಿರುಗೇಟನ್ನು ನೀಡಿದ್ದಾರೆ. ಕರಾವಳಿಯಲ್ಲಿ ಸಿಆರ್ಝೆಡ್ ಮರಳಿಗೆ ಹೆಚ್ಚು ಬೇಡಿಕೆ ಇದೆ, ಆದರೆ ಸಿಆರ್ಝೆಡ್ ಕಾನೂನು ಇರುವುದು ಕೇಂದ್ರ ಸರ್ಕಾರದ ಕೈಯಲ್ಲಿ. ಸಿಆರ್ಝೆಡ್ ಮರಳು ಸಿಗದೆ 5-6 ವರ್ಷಗಳಾಗಿವೆ. ಈ ಬಗ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅನೇಕ ಬಾರಿ ಪ್ರಸ್ತಾಪಿಸಿದ್ದಾರೆ, ಆದರೆ ಇದುವರೆಗೆ ಏನೂ ಆಗಿಲ್ಲ. ಈ ಹಿಂದೆ ಆಸ್ಕರ್ ಫೆರ್ನಾಂಡಿಸ್ ಇದ್ದಾಗ ಕಾನೂನನ್ನ ಸರಳೀಕರಿಸಿ ಮರಳುಗಾರಿಕೆಗೆ ಅವಕಾಶವನ್ನ ಕಲ್ಪಿಸಿದ್ರು. ಆ ಬಳಿಕ 3 ಟರ್ಮ್ನಲ್ಲಿ ನಳಿನ್ ಕುಮಾರ್ ಸಂಸದರಾಗಿದ್ರು. ಈಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ನಳಿನ್ ಅವರು 2,000 ರೂಪಾಯಿಗೆ ಮರಳು ಕೊಡ್ತೇವೆ ಎಂದು ಭರವಸೆ ನೀಡಿದ್ರು, ಆದ್ರೆ ಅವರೇಕೆ ಕೊಟ್ಟಿಲ್ಲ? ಅವರಿಗೆ ಇಚ್ಛಾಶಕ್ತಿ ಇದ್ರೆ ಮಾಡಬೇಕಿತ್ತು, ಅವರು ಮಾಡೋದಿಲ್ಲ. ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಬಿಜೆಪಿಯವರು ಪ್ರತಿಭಟನೆಯ ಹೆಸರಿನಲ್ಲಿ ರಾಜಕೀಯ ನಾಟಕವನ್ನ ಆಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಮರಳು ನೀತಿಯನ್ನ ಬಿಜೆಪಿಯವರು ಸರಿಯಾಗಿ ಮಾಡಲಿ ಎಂದು ಸಲಹೆಯನ್ನ ನೀಡಿದ್ರು. ಈಗ ಸಿಆರ್ಝೆಡ್ ಮರಳು ಸಿಗದೆ 5-6 ವರ್ಷ ಆಯ್ತು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹತ್ರ ಎಷ್ಟು ಸಲ ಎಷ್ಟು ಒಂದು ಏನು ಅಭಯ ಕೊಟ್ಟಿದ್ದಾರೆ ಜನರಿಗೆ. ನಾವು ನಾಳೆ ಮಾಡ್ತೇವೆ, ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ, ಇವತ್ತು ಮಾಡ್ತೇವೆ, ಮಾಡಲಿಲ್ಲ. ಆದರೆ ಸಿಆರ್ಝೆಡ್ ಕಾನೂನು ಇರುವಂಥದ್ದು ಕೇಂದ್ರ ಸರ್ಕಾರದ್ದು. ಸಿಆರ್ಝೆಡ್ ಇಂದ ನಾವು ಮರಳು ತೆಗಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು. ಪರಿಸರ ಇಲಾಖೆ, ಗಣಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿಯ ಆದ ನಂತರ ನಮಗೆ ಸಿಆರ್ಝೆಡ್ ಇಂದ ಮರಳು ಸಿಗುವಂಥದ್ದು. ನಾನ್ ಸಿಆರ್ಝೆಡ್ ಅಲ್ಲಿ ಅನೇಕ ಬ್ಲಾಕ್ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ. ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ ವರೆಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ. ತದನಂತರ ನಾನ್ ಸಿಆರ್ಝೆಡ್ ಪ್ರಾರಂಭ ಆಗ್ತದೆ. ಆದರೆ ಜನರಿಗೆ ಬೇಕಾಗಿರೋದು ಹೆಚ್ಚಾಗಿ ಸಿಆರ್ಝೆಡ್. ಯಾಕೆ 2,000 ರೂಪಾಯಿಗೆ ಮರಳು ಸಿಗ್ತಾ ಇಲ್ಲ ಈಗ? ಯಾಕೆ ಅವರು ಮಾಡಲಿಲ್ಲ? ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ? ಇಚ್ಛಾಶಕ್ತಿ ಅವರಿಗೆ ಇದ್ರೆ, ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಕೆಲಸ ಸಿಗಬೇಕು, ಮಾಡ್ಲಿಲ್ವಾ? ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ? ಅವರು ಮಾಡುವುದಿಲ್ಲ. ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ. ಅದನ್ನು ಅವರು ನಿಲ್ಲಿಸುವುದು ಒಳ್ಳೆಯದು. ಅವರು ಸ್ವಲ್ಪ ಈ ನ್ಯಾಷನಲ್ ಹೈವೇಯಲ್ಲಿ ಗುಂಡಿ ಬಿದ್ದಿದೆ, ಅದನ್ನು ನೋಡುವುದಿಲ್ಲ. ಪಂಪೆಲ್ ಆಗಿದೆ ಕೊನೆಗೂ ಕಂಪ್ಲೀಟ್. ಮಳೆಗಾಲ ಬಂದರೆ ಕೆಳಗೆ ನದಿ, ಹೊಳೆ, ಬೋಟಲ್ಲಿ ಹೋಗಬೇಕು. ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ 100 ಜನ ಸಾಯ್ತಾ ಇದ್ದಾರೆ. ಸಿಆರ್ಝೆಡ್ ಬಗ್ಗೆ ಮರಳು ಅವಶ್ಯಕತೆ ಇದೆ. ಇದರ ಬಗ್ಗೆ ಎಲ್ಲ ಮಾತನಾಡೋದು ಬಿಟ್ಟು ಕೆಂಪು ಕಲ್ಲು ಗಣಿಗಾರಿಕೆಗೆ ಇವರು ಡ್ಯಾನ್ಸ್ ಮಾಡಿಕೊಂಡು ಕೂತ್ರೆ ಅದಾಗುದಿಲ್ಲ. ಸರ್ಕಾರ ನಮ್ದು ಮಾಡಿ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ನಿದ್ದೆಯಲ್ಲಿಲ್ಲ, ನೀವೇ ನಿದ್ದೆಯಲ್ಲಿರುವುದು. ನೀವು ನಿದ್ದೆಯಲ್ಲಿ ಕೂಡ ಇಲ್ಲ, ನೀವು ನಿದ್ದೆ ಬಂದಾಗೆ ನಟಿಸ್ತಾ ಇದ್ದೀರಿ. ನಿದ್ದೆ ಬಂದವನನ್ನು ಎಬ್ಬಿಸಬಹುದು, ನಿದ್ದೆ ಬಂದಾಗೆ ನಟಿಸಿದವನನ್ನು ಎಬ್ಬಿಸಿಗಾಗುದಿಲ್ಲ. ಆದ್ದರಿಂದ ನಿಮ್ಮ ನಾಟಕ ಎಲ್ಲ ಬಿಡಿ, ಜನರೊಂದಿಗೆ ಸೇರಿಕೊಂಡು ಸರ್ಕಾರ ಮಾಡಿದ ಒಳ್ಳೆಯ ಕೆಲಸಗಳನ್ನು ಕೂಡ ಹೇಳಿ, ಜನರಿಗೆ ಬೇಕಾದನ್ನು ಈ ರೀತಿ ರಾಜಕೀಕರಣಗೊಳಿಸದೆ ಕೆಲಸವನ್ನು ಮಾಡಿ ಅಂತೇಳಿ ನಾನು ಅವರಿಗೆ ವಿನಂತಿಸುವಂಥದ್ದು.